ಮಕ್ಕಲ್ಗಟ್ಟೆಯಲ್ಲಿ ಬಂದಿದ್ದ ಅಲಿಯಕಟ್ಟಲ್ಲಿ ಬತ್ತಿದ್ದ ಗ್ರಾಮ ಸಂಬಂಧಿ ಬಂತ ಗೊತ್ತಿಲ್ಲ. ನಮ್ಮ ಅಲಿಯಕಟ್ಟಿನಲ್ಲಿ ದೈವರ್ದಲ ಒಂಜಿ ಮಿಟ್ಟು ಮಿಟ್ಟು ದೈವ ಪ್ರೇತೋಲು ಅಂತ ಇದೆ. ನಮ್ಮ ಈ ಅಲಿಯಕಟ್ಟಿನಲ್ಲಿ ದೈವೋಲು ಇರ್ದಲ ಒಂಜಿ ಮಿಟ್ಟು ಮಿತ್ತು ಅಂತ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರೇತಗಳಿಗೆ ನಮ್ಮಲ್ಲಿ ಆರಾಧನೆ ಜಾಸ್ತಿ, ಪ್ರಾರ್ಥನೆ ಜಾಸ್ತಿ, ಎಲ್ಲವೂ ಜಾಸ್ತಿ ಇದೆ. ಪ್ರೇತಾರಾಧನೆ 16ಕ್ಕೆ ಸೇರಿಸಿ 16ರೊಟ್ಟಿಗೆ ಸೇರುವಂಥ ಪ್ರೇತಾರಾಧನೆಗೆ ಮಹತ್ವ ಯಾಕಂತ ಹೇಳಿದ್ರೆ ಇಲ್ಲಿ 2 ಥರದ ದೈವಗಳು ಇಲ್ಲಿ ಆರಂಭವಾಗಿದೆ. ಒಂದರ ಈಗ ಬಾಣಬಳತನಾದ ಭೂಮಿ ಉಂಡಾಯನೆ ಮುಟ್ಟ, ಸೂರ್ಯಚಂದ್ರಾವರೇ ಮುಟ್ಟ ಅಂತ ಹೇಳಿದ್ರೆ ಈಗ ಜುಮಾದಿ, ಮಲರಾಯ, ಕೊಡಮಂದಾಯ, ಜಾರಂದ ಇಂಥ ನಿಮಗೆ ಪಂಜುರ್ಲಿ ಇಂಥ ಬೇರೆ ಬೇರೆ ದೈವಗಳು ಬೆಮ್ಮೆರ ಜೊತೆಯಲ್ಲಿ ಬೆಮ್ಮೆರ ಸಿಟ್ಟಿಯ ಜೊತೆಗೆ ಬೆಮ್ಮೆರ ಜೊತೆ ಬಂದದ್ದು. ಅದಕ್ಕಾಗಿಯೇ ಎಲ್ಲ ಕಡೆಗಳಲ್ಲಿಯೂ ಈಗ ನೇಮ ಆಗಬೇಕಿದ್ರೆ ಬೆಮ್ಮೆರ ಒಂದು ಬಲಿಯನ್ನು ಎಲ್ಲಿಯೂ ಇಡ್ತಾರೆ ನೋಡಿ. ಎಲ್ಲಿಯೂ ಬೆಮ್ಮೆರ ಸುತ್ತ ಇಡಬೇಕು. ಒಂದು 3 ಕಾಲಿನ ಇದರೊಳಗಡೆ ಒಂದು ಬಲಿ ಇದೆ. ಬಲಿಯ ಒಳಗೆ ಅನ್ನದ ಮುದ್ರೆ ಇದೆ. ಮುದ್ರದ ಒಳಗೆ ಒಂದು ಬಲಿಕುತ್ತು ಇದೆ. ಆ ಬಲಿಕುತ್ತಿನೊಳಗೆ ನೆಯ್ಯಿ ಬೇರೆ ಬೇರೆ ಪುರ್ಪಗಳನ್ನು ಇಡ್ತೇವೆ. ಕೆಳಗೆ ಒಂದು ಮಂಡಲ ಹಾಕ್ತೇವೆ ಸೇಡಿದ್ದು, ಅದರಲ್ಲಿ ಒಂದು ಎಳೆ ಹಾಕ್ತೇವೆ. ಅದರ ಮೇಲೆ ಭತ್ತ, ಅದರ ಮೇಲೆ ಅಕ್ಕಿ, ಒಂದು ತೆಂಗಿನಕಾಯಿ ಇಟ್ಟು ಅದನ್ನು ಬೆಮ್ಮೆರ ಸುತ್ಯ ಅಂತ ಹೇಳಿದೆ. ಬೆಮ್ಮೆರ ಸುತ್ಯ ಮಾಡಿ ಬಾಲೋಲಿ ಕಟ್ಟದೆ ಅದು ಬೆಮ್ಮೆರ ಜೊತೆ ಬಂದದ್ದು. ಅದವರಿಗೆ ಈಗ ಪಂಜುರ್ಲಿ ಅಪ್ಪ ಅಮ್ಮ ಹೇಳಿದ್ರೆ ಗೊತ್ತಿಲ್ಲ ನಿಮಗೆ, ಎಲ್ಲರಿಗೂ ತಂದೆ ತಾಯಿ ಯಾರಂತೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಒಂದು ಶಕ್ತಿಯೇ ಬಂದದ್ದು ಅದು. ಇನ್ನೊಂದು ಶಕ್ತಿಯನ್ನು ನಾವು ಆರಾಧನೆ ಮಾಡ್ತೇವೆ. ಉದಾಹರಣೆಗೆ ಕಾಣದ ಕಡದಿರಿ, ಮತ್ತೆ ಕಲ್ಲ ಮುದ್ದೇರಿ, ಕೋಟಿ ಚೆನ್ನೆಯರು, ಕಲ್ಲುಟ್ಟಿ, ಕಲ್ಕುಡ, ಹಿರೇಗ, ಇಂಥ ಶಕ್ತಿಗಳಿದೆ. ಉದಾಹರಣೆಗೆ ಇವತ್ತಿಗೂ ಆ ಪ್ರೇತಾರಾಧನೆದ ಮಹತ್ವ ಬಂದದ್ದೇ ನಮಗೆ ಕಲ್ಲುಟ್ಟಿಯಿಂದ. ಅಂದ್ರೆ ಇಲ್ಲಿ ಆ ಕಡೆ ವರ್ತೆ ಅಂತ ಕರೀತಾರೆ, ನಾವು ಕರಿತೇವೆ. ಯಾಕಂತ ಹೇಳಿದ್ರೆ ಆ ಕಾರ್ಕಾಳದ ಅರಸುವಿನ ಹಿಂಸೆ ತಾಳಲಾರದೆ ಕೈಕಾಲನ್ನು ಕಲ್ಕೊಂಡಂತ ಆ ಕಾಲಮ್ಮ ವೇಣೂರಿನ ಮಾಲಿಂಗೇಶ್ವರ ದೇವರ ಅಂಗನಕ್ಕೆ ಬಿದ್ದು ಪ್ರಾಣತ್ಯಾಗ ಮಾಡಿ ಆತ್ಮಹತ್ಯೆ ಮಾಡಿದ ನಂತರ ಅದರಿಂದ ಉದ್ಭವವಾದಂಥ ಆತ್ಮವೇ ಕಾರ್ಕಳ ಇಡೀ ಭೈರವರತನ್ನು ಸುಡುವುದು ಕಲ ಮಾಡಿತ್ತು. ಇವತ್ತಿಗೂ ನಮ್ಮ ಮನೆಯಲ್ಲಿರುವಂಥ ಅದು ಒಂದು ದಿವ್ಯ ಆತ್ಮ ಆರಾಧನೆ ಮಾಡಬೇಕು. ಪಂಜುರ್ಲಿಯ ಜೊತೆ ಪ್ರಧಾನವಾಗಿರುವಂಥದ್ದು ಪಂಜುರ್ಲಿ. ಈಗ ನಾನು ಮೊನ್ನೆ ಅಲ್ಲಿಯೂ ನಾನು ಪಂಜುರ್ಲಿಯನ್ನು ಎಲ್ಲಿಯೂ ಮಾತಾಡಲಿಲ್ಲ, ಹೆಸರಿನ ಬಗ್ಗೆ ತಕರಾರಿದ್ದದ್ದು. ಯಾಕಂತ ಹೇಳಿದ್ರೆ ನಮ್ಮ ಗುರು, ಈಗ ನೀವು ಹೋದಲ್ಲೆಲ್ಲ ಗುರು ಕೈ ಬಿಡುಪುಣೆ, ದೈವಾನುಕೂಲ ಇಲ್ಲ, ದೈವಾಧೀನರಾದರು, ಇದೆಲ್ಲವೂ ಪಂಜುರ್ಲಿಗೆ ಸಂಬಂಧಪಟ್ಟ ವಿಚಾರ. ಈ 16ಕ್ಕೆ ಸೇರಿಸುವುದಿಲ್ಲ, ಪಂಜುರ್ಲಿಗೆ ಸೇರುವಂಥದ್ದು. ಹಾಗಾಗಿ ನಮ್ಮ ಅಲಿಯಕಟ್ಟಿನ ನಿಯಮದ ಪ್ರಕಾರ ಪ್ರೇತಾರಾಧನೆ, ಪ್ರೇತವು ನಮ್ಮಲ್ಲಿ ಇದ್ದೇ ಇದೆ. ಮಕ್ಕಳ ಕಟ್ಟಿನಲ್ಲಿ ಅದನ್ನು ಮೋಕ್ಷ ಕೊಡ್ತಾರೆ. ಅಲ್ಲಿ ನಿಮಗೆ ವರ್ಷಕ್ಕೊಮ್ಮೆ ಶಾರದ ಮಾತ್ರ. ನಮ್ಮಲ್ಲಿರುವಂಥದ್ದು ಪ್ರತಿಯೊಂದು ಮನೆಯಲ್ಲಿ ನಾವು ಇವತ್ತಿಗೂ ಏನಾದರೂ ಅನ್ನಗಿನ್ನ ಮಾಡಿದರೆ, ಒಳ್ಳೆಯ ಊಟ ಮಾಡಿದರೆ ಮೇಲೆ ತಡ್ಯದಲ್ಲಿಟ್ಟು ಇದು ನಿಮಗೆ ಅಂತ ಹೇಳಿ ಕೊಡುವ ನಿಯಮ ಇದೆ. ನಿಮ್ಮ ದೈವಾರಾಧನೆ ತಪ್ಪುಗಳ ಬಗೆಗಿನ ಚರ್ಚೆಗಳಿದೆ, ಆ ವಾದಗಳಿದೆ, ಸೋಷಿಯಲ್ ಮೀಡಿಯಾಗಳಲ್ಲಷ್ಟೇ ಚರ್ಚೆ ಆಗ್ತಾ ಇದೆ. ಇರ್ಬೋದು, ಗೊತ್ತಿರ ಮನೆಯವರು ಇರ್ಬೋದು, ಅಥವಾ ದೈವಾರಾಧಕರು ಇರ್ಬೋದು, ಅವ್ರು ಯಾಕೆ ಮುಖ್ಯವಾಹಿನಿಗೆ ಬಂದು ನಿಮ್ಮ ಜೊತೆ ನಿಲ್ತಾ ಇಲ್ಲ? ಅಂದ್ರೆ ನಾವು ತಪ್ಪು ಮಾಡ್ತಾ ಇದೀವಿ ಅಂತ ನಿಮ್ಮ ಜೊತೆ ನಿಂತು ಮಾತನಾಡುವಂಥದ್ದು ಮಾಡ್ತಾ ಇಲ್ಲ. ಇದು ನಿಮ್ಮ ಏಕಾಂಗಿ ಹೋರಾಟವಾ? ಅವ್ರು ಯಾರು ನಿಮ್ಮ ಜೊತೆಗೆ ಇಲ್ವಾ? ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಇಲ್ಲಿ ಏನಂತ ಹೇಳಿದ್ರೆ ನೋಡಿ, ಈ ಮುಂಚೆ ಪ್ರತಿ ಮನೆಯಲ್ಲೂ ಒಂದೊಂದು ಹಿರಿತನಗಳೆಲ್ಲಿತ್ತು. ಈಗಿನ ಪರಿಸ್ಥಿತಿ ಏನಾಗಿದೆ ಅಂತ ಈ ತಲೆಮಾರು, ಈಗ ಮುಂದಿನ ತಲೆಮಾರು, ನಾವೆಲ್ಲ ನಮಗಿಂತ ನೀವು ಕಿರಿಯರಿದ್ದೀರಾ, ಖಂಡಿತ ನೋಡ್ತೀರಿ ಇದೆಲ್ಲ ಪಾಲನೆ ಆಗ್ತದೆ. ಈ ಸ್ವತಂತ್ರ ಭಾರತದ ನಮ್ಮ ಭೂಮಸೂದೆ ಕಾನೂನಿನ ನಂತರದ ದಿನಗಳಲ್ಲಿ ಅನೇಕ ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ಪ್ರಸ್ತುತ ಅವರಿಗೆ ಅದರ ಮೇಲಿನ ಹೆಸರು ಮಾತ್ರ ಬೇಕು. ಈಗ ನಿಮಗೆ ಬೇಕಾಗುವುದು ಎಲ್ಲವನ್ನು ಮಾಡ್ಕೊಳ್ತೀರಿ. ಬಟ್ಟೆ ಬೇಕು, ಮತ್ತೆ ಬೇಕು, ಊಟ ಬೇಕು, ತಿಂಡಿ ಬೇಕು, ಎಲ್ಲ ಬೇಕು. ಹಿರಿಯರು ತೋರಿದ ಒಂದು ಕಾರನ್ನು ಕೊಡ್ತಾರೆ ನಿಮಗೆ. ಈಗ ನಿಮ್ಮ ಅಪ್ಪನ ಹತ್ರ ಒಂದು ಕಾರ್ ಇದೆ, ಮಗ ಇದೊಂದು ನಿನಗಿರ್ಲಿ, ಆದರೆ ಕಾಲಕ್ಕೆ ಆಯಿಲ್ ಚೇಂಜ್ ಮಾಡು, ಇಲ್ಲಿ ಮಾಡು, ಹಾಗೆ ಏನಾದ್ರು ಮಾಡ್ತೀವಿ. ಇವು ಹಳತ್ತು ಅಂತೇಳಿ ನೀವು ಏನು ಮಾಡ್ತೀರಿ, ಒಂದೊಂದನ್ನೇ ಬಿಟ್ಟು ಒಂದಿನ ದಾರಿಯಲ್ಲಿ ನಿಂತದೆ. ಆ ಥರ ಆಗಿದೆ ನಮ್ಮ ಈಗ ದೈವಾರಾಧನೆ. ಯಾಕಂತ ಹೇಳಿದ್ರೆ ಅವನಿಗೆ ದೈವಾರಾಧನೆ ಬಗ್ಗೆ ಆ ಗೊತ್ತಿನವನಿಗೆ ಇದಿಲ್ಲಲ್ಲ. ನೀವು ಅವನನ್ನು ಕರೆದು ಒಂದು ಚಿಕ್ಕ ಬೊಂಡ ಕೊಡಿ ಅಂತ ಅವನಿಗೆ ಹೇಳ್ತಾನೆ, ದಾನೆ ತೋಜ ಬೊಂಡದಾನ ಎಲ್ಲಿ ಅಂತ ಕೇಳ್ತಾನೆ ಅವನು. ಅಂದ್ರೆ ಆ ಗುತ್ತಿನ ಅವನ ವ್ಯಕ್ತಿಗೆ ತೊಂದರೆ ಆದಾಗ ಅವನಿಗೆ ನೋವಾಗ್ತದೆ. ಇಲ್ಲಿ ಅವನಿಗೆ ದೈವದ ಹೆಸರು ಬೇಕು, ದೈವದ ಹೆಸರಿನಲ್ಲಿ ವೇಷ್ಟಿಯಾಗಿ ನಿಲ್ಬೇಕು, ಅವನು ಮದುವೆಗಾದ್ಲಿ ಹೆಸರು ಬೇಕು, ಆ ಗುತ್ತಿಗೆ. ಆದರೆ ನನ್ನ ದೈವಕ್ಕೆ ಬಾರಣೆ ಇಲ್ಲ, ಸರಿ ಇಲ್ಲ, ಒಂದೇ ಒಂದು ಪ್ರಾಕೃತಿಕ ಆಹಾರದಿಂದ ಬಾರಣೆ ಕೊಡ್ತಾ ಇಲ್ಲ, ಒಂದು ಕೇಪುಲು ಇಲ್ಲ, ಕಲಿ ಇಲ್ಲ, ಈ ರೀತಿಯಾಗಿ ಎಲ್ಲಿಯೂ ಅನೇಕ ಕಡೆಗಳಲ್ಲಿ ಈ ಅವ್ಯವಸ್ಥೆಗಳು ಮುಂದಾಗಿದೆ. ಯಾವ ಮನೆಯ ಗುತ್ತಿನ ಮನೆಯ ಕಂಬಲಗಳು ಸಾಗೋಲಿ ಆಗದೆ ಬಿದ್ದಿದ ಆ ಗುತ್ತಿನ ಮನೆಗಳು ನಾಶ ಆಗಿದೆ. ನಿಮಗೆ ವಿಜಯ ಬ್ಯಾಂಕ್ ಮುಳುಗಡೆ ಆದಾಗ ನೋವಾಗಿದೆ,
ಗುತ್ತಿನ ಮನೆಗಳು ನಾಚಾದಾಗ ನೋವಾಗ್ಲಿಲ್ಲ, ಕಂಬಳ ಗದ್ದೆಗಳಿದಾಗ ನೋವಾಗ್ಲಿಲ್ಲ. ಆದರೆ ಇದು ಏಕಾಂಗಿ ಹೋರಾಟ ಆಗಲಿಕ್ಕೆ, ಇದು ಸಾರ್ವತ್ರಿಕವಾದ ಸಂಘಟನಾತ್ಮಕ ಹೋರಾಟವಲ್ಲ. ಇದು ದೈವಾರಾಧನೆ ಏನು ಅಂತ ಹೇಳಿದ್ರೆ, ಅನೇಕ ಕಡೆಗಳಲ್ಲಿ ನಮಗೆ ನಾವು ಹೇಳ್ತೇವೆ ಇದೆಲ್ಲ ಬೇಡ, ಏನಂತ ಗೊತ್ತಾ, ಒಂದು ಬಿಸಾಡಿ ಬಿಡುವ, ಇದು ಪ್ರಕೃತಿಯಲ್ಲಿ ತೇಲಾಡ್ತಾ ಇರಲಿ, ಇದು ನಮ್ಮ ಉದ್ದೇಶ ಅಷ್ಟೇ. ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ನೀವು ಇದನ್ನು ಪರಿವರ್ತನೆ ಮಾಡಲಿಕ್ಕೆ ಹೋಗ್ಲಿಕ್ಕೆ, ನಾನೇ ಅದರ ಇದು ಮಾಡಲಿಕ್ಕೆ, ಇದು ನೀವಾಗ್ಲಿ ನಾವಾಗ್ಲಿ ಹೋಗಬಾರ್ದು. ವಿಚಾರ ಇಷ್ಟೇ, ನಿಮಗೆ ಇಷ್ಟ ಇದ್ದರೆ ನೀವೀಗ ಮನೆಯಲ್ಲಿ ಹೋಗಿ ಹೆಂಡತಿ ಮಕ್ಕಳ ಹತ್ರ ಚರ್ಚೆ ಮಾಡಿ, ಸತ್ಯಾಂಶ ಇದ್ದರೆ ನಿಮ್ಮೊಟ್ಟಿಗೆ ನೀವು ಅದನ್ನು ಅಳವಡಿಸ್ಕೊಂಡು ಬಂದು ಇದಾಗಬೇಕು ದೈವಾರಾಧನೆಯನ್ನು. ಇದು ಏಕಕಾಲದಲ್ಲಿ ನೀನು ಇದಮಿತ್ತಮ್ ಈಗ ಮತ್ತೆ ಎಲ್ಲ ಒಂದು ಅಗೇಲುಗಳೆಲ್ಲ ಇದು ಇದಮಿತ್ತಮ್ಮಾಗಿ ಈ ರೀತಿ ಅಂತ ನಿಯಮ ಅಲ್ಲ. ಒಂದು ದೈವದ ಅಗೇಲು ಅಲ್ಲ, ದೈವದ ನಿಯಮಗಳಂದ್ರೆ ಏನು? ನಿಮ್ಮ ಮನೆಯಲ್ಲಿರುವಂಥ ಅಕ್ಕಿ, ತೆಂಗಿನಕಾಯಿ, ಬಾಳೆ ಎಲೆ, ತಿರಿ, ಹೂ, ಎಣ್ಣೆ, ನೀರು, ಹಾಲು ಆಯ್ತಲ್ಲ, ಒಟ್ಟು ಏನು ಹೇಳ್ತದೆ, ಪ್ರಾಕೃತಿಕವಾದ ಆಹಾರವನ್ನು ನಿಯಮಬದ್ಧವಾಗಿ ಸ್ವಚ್ಛವಾಗಿ ಕೊಡು. ಒಳ್ಳೆಯ ವಾಕ್ ಇರಲಿ. ವಾಕ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ವಿದ್ಯೆಯೇ ಇಲ್ಲದಂತ ದೈವ ಕಟ್ಟುವವರಿಗೂ ಮತ್ತೆ ಪಂಚೇಂದ್ರಿಯ ದಶೇಂದ್ರಿಯದ ಮುಖಾಮುಖಿಯ ಜೊತೆಗೆ ಒಂದಷ್ಟು ಅವರಿಗೆ ಜ್ಞಾನ, ಪ್ರಜ್ಞೆ, ಮೇಧಗಳು ಇರಬೇಕಾಗ್ತದೆ. ಆ ಮಿಲನವೇ ಅಲ್ಲಿ ಒಂದು ಶಕ್ತಿ. ಉದಾಹರಣೆಗೆ ಒಬ್ಬೊಬ್ಬ ನೇಮ ಕಟ್ಟುವವರು 10 ಕಡೆ ಕಟ್ಟಿ 10 ಹೆಸರುಗಳನ್ನು ಕರೀತಾರೆ ಅಲ್ಲಿ ತಪ್ಪದೆ, ಕ್ರಮಬದ್ಧವಾಗಿ ಅಲ್ಲಿಯ ನಿಯಮಗಳು. ಅಂದ್ರೆ ಆ ನೆನಪಿನ ಶಕ್ತಿ ಜ್ಞಾನದ ಜೊತೆಗೆ, ಒಂದು ಶುದ್ಧವಾದ ಆಹಾರದ ಜೊತೆಗೆ, ಒಂದು ಪರಿಪೂರ್ಣವಾದ ಸ್ವಚ್ಛತೆಯ ಜೊತೆಗೆ ನೀವು ಬಡಿಸೋದು, ಇದನ್ನೇ ದೈವಾರಾಧನೆ ಅಂತ ಹೇಳುವಂಥದ್ದು. ಇದಕ್ಕೆ ಬಣ್ಣ ಅದು ಬೇರೆ. ಅದು ಏನಾಗಿದೆ ಅಂತ ಹೇಳಿದ್ರೆ, ಈಗ ಎಲ್ಲರಿಗೂ ಹೆಸರು ಬಂದದ್ದು ನೋಡಿ ದೈವದಿಂದ. ಎಲ್ಲರಿಗೂ ಈಗ ದೊಡ್ಡ ಗೆದ್ದ ನಂತರ ಈಗ ನೀವು ಕಾಣ್ತಾ ಇದ್ದೀರಲ್ಲ, ನನ್ನ ಮಗನಿಗೆ ಕೆಲಸ ಆಯ್ತು, ಇನ್ನು ಯಾರು ನೋಡ್ಕೊಳ್ಳೋದು? ಈ ಜಾಗವನ್ನು 7 ಎಕರೆ ದೈವವನ್ನು ಮಾರಿ ಈಗ ಬಂದು ಇಲ್ಲಿ 1200 ಸ್ಕ್ವೇರ್ ಫೀಟ್ನ ಫ್ಲಾಟಲ್ಲಿ ಕೂತಿದ್ದಾರೆ. ಏನು ಮಾಡೋದು? ನಮ್ಮಿಂದ ನಿಮ್ಮಿಂದ ಇದನ್ನು. ಆದರೆ ನಾವು ಎಲ್ಲರ ಹತ್ರ ಮಾಧ್ಯಮ ಮಿತ್ರರಾಗಲಿ, ಈಗ ನಾಳೆ ಎಲ್ಲರ ಹತ್ರ ಹೇಳುವಂಥದ್ದು ಇಷ್ಟೇ, ನಮ್ಮ ಕೆಲಸಗಳನ್ನು ಮಾಡ್ತಾ ಹೋಗೋಣ ಅಂತ ಹೇಳುವಂಥದ್ದು ಇದು ನೋಡಿ. ಈಗ ನೀವು ಹೇಳ್ತೀರಲ್ಲ, ಇಷ್ಟು ವರ್ಷದಿಂದ ನಮ್ಮ ಒಂದು ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಆದರೂ ತುಳುನಾಡಿನ ದೈವಾರಾಧನೆಗೆ ಸಂಬಂಧಪಟ್ಟಂಥ ಒಂದು ದೈವಗಳ ಹೆಸರಾಗಲಿ, ದೈವದ ಆಹಾರ ಪದ್ಧತಿ ಆಗಲಿ, ದೈವದ ರೀತಿ ನೀತಿ ಆಗಲಿ, ಸಾರ್ವಜನಿಕವಾದಂಥ ವಿಚಾರಗಳ ಇದೆಯಾ? ಎಲ್ಲಿ ಜ್ಞಾನ ಸಿಗ್ತದೆ? ಹಿರಿಯರು ಹೇಳುವ ಪರಿಸ್ಥಿತಿ ಇರಲಿಲ್ಲ. ಒಂದು 80 ವರ್ಷದವನ ಎದುರು 12 ವರ್ಷದವನು ದೈವಕ್ಕೆ 1.5 ಗಂಟೆ ಪಾರಿ ಹೇಳ್ತಾನೆ, ಇರ್ಬೇಕಲ್ಲ. ನಿಮ್ಮ ಮನೆ ನೋಡಿ, ಇಲ್ಲಿ ನಿಮಗೆ ದೈವ ಅನುಭವಿಸಲಿಕ್ಕೆ ಸಿಗ್ತಾ ಇಲ್ಲ. ಈಗ ಮುಂಚೆ ಎಲ್ಲವನ್ನೂ ನಮ್ಮ ಯಜಮಾನರೇ ಮಾಡುವಂಥದ್ದು. ಈಗ ತಂತ್ರಿಯವರು ಬರ್ತಾರೆ, ಅವರವಷ್ಟಕ್ಕೆ ಪೂಜೆ ಮಾಡ್ತಾರೆ, ಅವರು ಹೋಗ್ತಾರೆ, ಅವರ ಬ್ರಹ್ಮ ಕೆಲಸ ಮಾಡ್ತಾರೆ, ಹೋಗ್ತಾರೆ. ನಿಮಗೂ ಅದಕ್ಕೂ ಬಂಧ ಇಲ್ಲ. ಈ ಕಡೆ ನೀವು ಬಂದಾಗ ನೀವು ದೈವಕ್ಕೆ ನಿಜವಾಗಿ ನಿಂತೆರಡು ಹಾರಿ ಹೇಳ್ಬೇಕು. ಯಾರೋ ಒಬ್ಬ 3ನೇ ವ್ಯಕ್ತಿ ಪಾರಿ ಹೇಳ್ತಾನೆ, ನಿಮಗೂ ದೈವಕ್ಕೂ ಬಂಧ ಇಲ್ಲ. ನೀವು ಬಡಿಸ್ಬೇಕು, ನಮಗೆ ಅನುಭವ ಇಲ್ಲ. ಯಾರೋ ಒಬ್ಬ ಬಂದು ಬಡಿಸ್ತಾನೆ. ಮನೆಯ ಗೋವಿಗೆ, ಮನೆಯ ಮಗುವಿಗೆ ನಮ್ಮ ಮನೆಯಲ್ಲಿ ತಾಯಿ ನಮ್ಮ ಕೈಯಾರೆ ಕೊಡಬೇಕು ಅಂತ ನಿಯಮ ಇದೆ. ಇವತ್ತು ನಿಮ್ಮ ದೈವವು ಒಬ್ಬ 3ನೇ ವ್ಯಕ್ತಿಯ ಕೈಯಲ್ಲಿ ನಲಗ್ತಾ ಇದೆ, ನನ್ನ ಮನೆಯ ಮಗು ಇನ್ನೊಬ್ಬ ಕೆಲಸದವಳ ಕೈಯಲ್ಲಿದೆ, ಎಲ್ಲರೂ ಬ್ಯುಸಿಯಾಗಿದೆ. ಹಾಗಾಗಿ ಈಗ ನಿಮಗೆ ದೈವವನ್ನು ಎಂಜಾಯ್ ಮಾಡಲಿಕ್ಕೆ ಸಿಗ್ತಾ ಇಲ್ಲ. ಮುಂಚೆ ಎಲ್ಲವೂ ನಿಮಗೆ ಒಂದು ಮಗುವಿಗೆ ತೊಟ್ಟಿಲು ಹಾಕುವಾಗ ಒಂದು ನಿಯಮ ಇದೆ. ನೋಡಿ, ಮಿತ್ರದೊಂದು ಚೆನ್ನೆರಬುಗಳು ಕಟ್ಟಬೇಕು, ಒಂದು ಆಳೆ ಕಟ್ತಾರೆ, ಮತ್ತೆ ಅಂಬಿಯಲ್ಲಿ ಕೊಂಡೋಗಿ ಇದು ಕದಿಕೆ ಬಂತ ಇಡ್ತಾರೆ, ಅದಕ್ಕೆ ಬಳಿತಾರೆ, ಒಂದು ತೂಗ್ತಾರೆ, ಏನು ಒಟ್ಟು ಅಷ್ಟು ಮಕ್ಕಳು ನೋಡ್ತಾರೆ, ಅಲ್ಲಿಂದ ಆರಂಭ ಹೋಗ್ತಾರೆ. ಒಂದು ಚಿಕ್ಕ ಮಕ್ಕಳು ನೋಡಿ, ನಾವೆಲ್ಲ ಚಿಕ್ಕಂದಿರುವಾಗ ಕೋರಿ ಕೊಯ್ಲಿಕ್ಕಿದ್ರೆ ನಮ್ಮ ಮಕ್ಕಳಲ್ಲಿ ಕೊಡ್ತಾರೆ, ಓಡ್ತೇವೆ. ಅಯ್ಯಂಗಾಯಿಗೆ ಕಲ್ಲು ಬಿಸಾಡುವಾಗ ಅಲ್ಲಿ ನಾವು ಆ ತೆಂಗಿನಕಾಯಿ ಎಕ್ತೇವೆ, ಅಲ್ಲಿಂದ ಬರ್ತೇವೆ. ಈ ಜೋಡಣೆಗಳ ಮುಖಾಂತರ ನೋಡುತ್ತಾ ಅದು ಬರುವಂಥದ್ದು. ಈಗ ಮಕ್ಕಳನ್ನು ಬಿಡುವುದಿಲ್ಲ, ಎಕ್ಸಾಮ್ ಇದ್ರೆ ನೇಮಕ್ಕೆ ಕರ್ಕೊಂಡು ಬರುವುದಿಲ್ಲ. ನೇಮಗಳು ಇಡುವಂಥದ್ದು ನಿಮ್ಮ ಸರಕಾರಿ ರಜೆಯ ದಿನ. ಎಲ್ಲಿ ಇದೆ ಸ್ವಾಮಿ? ಎಲ್ಲಿದೆ? ಅಲ್ಲಂದ್ರೆ ಲಿಖಿತವಾಗಿ ಯಾವುದು ಬರಲಿಕ್ಕೆ ಇಲ್ಲ ಅನ್ನುವಂಥದ್ದು. ಈಗ ರವಿಪ್ರಸನ್ನರೇ ಆಗಲಿ ಮತ್ತೊಬ್ಬರೇ ಆಗಲಿ, ಅಲ್ಲಿ ನೀವು ಹೇಳಿದ್ರೆ ಆಗ್ಲೇ ವಾರಾಹಿ ಪಂಜುರ್ಲಿ ಅನ್ನುವಂಥದ್ದಿಲ್ಲ ಅನ್ನುವಂಥದ್ದು. ಆದ್ರೆ ಆ ಮಣ್ಣಿನಲ್ಲಿ, ಆ ಬಾರೆಬೈಲಿನ ಮಣ್ಣಿನಲ್ಲಿ ಸುಮಾರು ವರ್ಷಗಳ ಹಿಂದೆ ಅದನ್ನ ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಅದು ಯಾರೋ ರವಿಪ್ರಸನ್ನರು ಮಾಡಿದ್ದಲ್ಲ, ಅದು ಬೇರೆ ಯಾರೋ ಮಾಡಿದ್ದಲ್ಲ. ಆಗ ಈ ರೀತಿಯಾಗಿ ಆ ನಂಬಿಕೆಗಳ ಬಗ್ಗೆ ಚರ್ಚೆ ಆದಂತ ಸಂದರ್ಭದಲ್ಲಿ ಅದನ್ನ ಅವ್ರು ರವಿಪ್ರಸನ್ನನವರ ಪ್ರಸನ್ನ ಇದ್ರೆ ಅಥವಾ ಬೇರೆ ಯಾರು ಅದನ್ನ ಅಲ್ಲಿ ಸೇರಿಸಿದ್ದಾರೆ ಅನ್ನುವಂಥದ್ದು ಆಗುತ್ತಾ? ಅಂದ್ರೆ ಅವರ ಹಿಂದಿನ ಯಾರು ಹಿರಿಯರು ಮಾಡಿದ್ದಾರೆ ಅದನ್ನ ಅವ್ರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಅದು ನಾನು ಹೇಳ್ದೆ ಅಲ್ವಾ, ಈ ಗೊಂದಲ ಅಲ್ಲಿ ಯಾಕೆ ಆಯ್ತು? ಈಗ ನೋಡಿ, ಒಂದು ಲೆಕ್ಕ ಆಗಿ ಈಗ ಜಾರಂದಾಯನ ಸಂಕಲ್ಪವೇ ಇದೆ ಅಂತ. ಈಗ ಈ ಪ್ರಶ್ನೆಯಲ್ಲೆಲ್ಲ ದೂತ ಲಕ್ಷಣಗಳು ಬೇರೆ ಬೇರೆ ಅಂತ ಕಾಣ್ತಾ ಇದೆ ಅಲ್ವಾ. ಈಗ ನೋಡಿ, ಈ ರೀತಿಯ ಪರಿವರ್ತನೆ ಆಗುದು. ಈಗ ನಾವು ಮತ್ತೆ ಆಕ್ಚುಲಿ ನಾನು ಮತ್ತೆ ಪ್ರಸನ್ನ ಉದಾಹರಣೆಗೆ ವೈರಿಗಳಲ್ಲ, ಇವತ್ತಿಗೂ ಅಲ್ಲ. ಆದರೆ ಈ ಚರ್ಚೆ, ನಮ್ಮಿಬ್ಬರ ಚರ್ಚೆಯಲ್ಲಿ ಅಲ್ಲೊಂದು ನಾಳೆ ಸತ್ಯ ಉದ್ಭವ ಆಗಲಿಕ್ಕೆ ಸಾಧ್ಯ ಇದೆ. ನೋಡಿ, ಈಗ ನಿಮಗೆ ಎಲ್ಲವೂ
ನೀವು ಈಗ ಒಬ್ಬ ದಾನಿ, ಈಗ ಹೆಸರು ಏನು ಗೊತ್ತಾ, ಈಗ ಒಬ್ಬ ಜಾಸ್ತಿ ಹಣ ಕೊಡ್ತಾನೆ, ಅವನ ಮಾತಿನ ಹಿಂದೆ ಒಬ್ಬ ದಾನ ಕೊಟ್ಟರೆ ಅವನು ಹೇಳಿದಾಗೆ ಮಾಡುವುದು, ಅಂದರೆ ಜಾಸ್ತಿ ಹಣ ಕೊಟ್ಟವನು ಹೇಳಿದಾಗೆ ಮಾಡ್ತಾರೆ. ಈಗ ನನ್ನ ಪ್ರಶ್ನೆ ಅಲ್ಲಿ ಪಂಜುರ್ಲಿಯ ಪ್ರಶ್ನೆ ಅಲ್ಲ. ವಾರಾಯಿ ಅಂತ ಹೆಸರು ಅದು ಇತ್ತೀಚೆ ಈಗ ಅನೇಕ ಕಡೆ ಈಗ ಈಗ ಧೂಮಾವತಿ ಇಲ್ವಾ, ಅನೇಕ ದ್ವಾರಗಳನ್ನು ನೋಡಿ ಅಂತೆ 10 ವರ್ಷಗಳಿಂದ ಅದು ಜುಮಾದಿ ಆಗಿತ್ತು. ಅದೇ ರೀತಿ ಇಲ್ಲಿಯೂ ಒಂದು ಹಂತದಲ್ಲಿ ಪರಿವರ್ತನೆ ಆಗಿದೆ. ಆ ಸಮಯದಲ್ಲಿ ಕೆಲವು ಕಡೆಗಳಲ್ಲಿ ಕೆಲವೆಲ್ಲ ಚರ್ಚೆ ಇಲ್ಲ, 2 ಕಡೆ ಇದೆ. ನೀವು ಈಗ ನಿಮ್ಮ ಹೆಂಡತಿಯನ್ನ ಕುಟುಂಬದ ಒಂದು ದೈವದ ಕಡೆ ಕರ್ಕೊಂಡು ಹೋದ್ರೆ ಅಲ್ಲಿ ಒಂದು ತಪ್ಪು ನಡೀತಾ ಇದೆ ಅಂತ ತಿಳ್ಕೊಳ್ಳುವ. ನೀವು ಹೇಳ್ತೀರಿ, ಈಗ ನನ್ನಲ್ಲಿ ಕೇಳಿದಾಗ ಬಟ್ ಇದೆಲ್ಲ ಸರಿಯಲ್ಲ, ಇದನ್ನ ಬಗ್ಗೆ ಮಾಡಬಾರ್ದಂತಾಗ ಉದಾಹರಣೆಗೆ ನಿಮ್ಮ ಹೆಂಡತಿ ನಂಕದೆಲ್ಲ ಕೊರ್ತು ಪೋಯಿ ಅಂತೇಳಿ ಅದನ್ನು ನಿಮ್ಮನ್ನು ಹೇಳ್ಕೊಳ್ತಾಳೆ. ಹೌದು, ತಪ್ಪಿಗೆ ದಾಖಲೆ. ದೈವಾರಾಧನೆಯಲ್ಲಿ ಇಷ್ಟೇ ಇರುವಂಥದ್ದು ಸಂಸ್ಕೃತದ ಪದದ ಜೊತೆಗೆ ಪಂಜುರ್ಲಿಗೆ ಬಂದದ್ದೇ ಒಂದು ಅಲ್ಲ. ಅಲ್ಲಿ ಕದ್ರಿಯ ಪಂಜುರ್ಲಿ ಅಂತ ಇರಬಹುದು. ಯಾಕಂತ ಹೇಳಿದ್ರೆ ಇದು ನಾನು ಆ ಕ್ಷೇತ್ರವನ್ನ ಇದು ಮಾಡುವಂಥದ್ದು ಖಂಡಿತ ಅಲ್ಲ. ಆದರೆ ಒಂದಂತೂ ನೀವು ನೋಡಿ, ಇವತ್ತಿಂದ ಎಲ್ಲ ಮಾಧ್ಯಮದಲ್ಲಿ ಹೇಳುವಂಥದ್ದು, ಈಗ ಅಲ್ಲಿರುವಂಥ ಅರಿಕೆಯ ಕೋಲವು ಒಂದು ನೆಪದಲ್ಲಿ ಈ ರೀತಿಯ ವಾದ ವಿವಾದಗಳೊಂದಿಗೆ ಏನಾದರೂ ಒಂದು 3ನೇ ರೀತಿಯಲ್ಲಿ ಒಂದು ವಿಶೇಷವಾದಂಥ ಇದು ಬರಲಿಕ್ಕೆ ಸಾಕು. ಈಗ ವಾರಾಹಿ ಹೆಸರು ದೈವ ಇಚ್ಛೆ ವಿವಾದಕ್ಕೆ ಕಾರಣ ಆಯ್ತು ಅಂತ ಹೇಳುದಾದ್ರೆ, ನಿಮ್ಮ ಮೇಲೆ ಬಂದಂತ ಕೊಂಡಾಣದ ಚಿನ್ನಗದ್ದ ಕೂಡ ದೈವ ಇಚ್ಛೆ ಅಂತ ಅವ್ರು ಹೇಳ್ಬೋದು? ಇಲ್ಲ, ಹೇಳ್ಬೋದು. ಅದಕ್ಕೆ ಉತ್ತರ ಕೊಡ್ತೇನೆ. ಈಗ ಕಿದ್ದದ್ದಂತ ಹೇಳಿದ್ರೆ ಆದ್ರೆ ಒಂದು ಇಲ್ಲದನ್ನು ನೀವು ಏನಂತ ಹೇಳುದು? ಈಗ ಅಲ್ಲ, ಕದ್ದಿದ್ದೇ ಇಲ್ಲೋ ಅಂತ ಅಲ್ಲಲ್ಲ, ಲಾಜಿಕ್ ಅಲ್ಲ. ಲಾಜಿಕ್ ಅನ್ನು ನೀವು ಮಾನವನನ್ನು ದೈವದ ಜೊತೆ ಹೋಲಿಸಬಾರ್ದು. ಆನೆ ಅಲ್ಲ, ನಾನು ಹೋಲಿದ್ಯಾ ಯಾವ್ದನ್ನು? ಅದು ಇದು ನೋಡಿ, ಈಗ ಇದು ನೋಡಿ ಮನುಷ್ಯನೊಳಗಿನ ಚರ್ಚೆ. ಇದು ಇರುವಂತದ್ದು ಒಂದು ಒಳ್ಳೆಯ ಜಾಗದಲ್ಲಿ ದೈವ ಅಂದ್ರೆ ಸತ್ಯಾರಾಧನೆ. ಹೌದಾ? ಒಂದು ವಾಕಿನಲ್ಲಿ ಎಷ್ಟು ಇದೆ? ವಾಗ್ಮಿ, ವಾಚಾಲಿ, ವಾಚಕ, ವಾಚಸ್ಪತಿ. ನಾವು ವಿದ್ಯಾವಾಚಸ್ಪತಿ ಆಗ್ಲಿಕ್ಕೆ ಸಾಧ್ಯ, ಒಂದು ಬೃಹಸ್ಪತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಾಕ್ ಅಂತ ಇದೆ. ದೈವದ ಕಲದಲ್ಲಿ ಕಲ್ಲನನ್ನು ಯಾಕೆ ಅಲ್ಲಿ ಇಟ್ಟಿದ್ರೆ? ಆ ಸುಳ್ಳು ಹೇಳುವವನನ್ನು. ಸತ್ಯವು ಬೇಕಲ್ಲದೆ ಸುಳ್ಳು ಹೇಳಿ ಮಾಡುವುದಲ್ಲ. ಸುಳ್ಳು ಯಾವ ರೀತಿ ಹೇಳಿದ ಅವನು ಹೇಗೆ ಬರುವುದು ಹೇಳಿ? ಒಬ್ಬ ಮನುಷ್ಯನಿಗೆ ದೈವದೆದುರು ಪ್ರಾರ್ಥಿಸುವುದು, ತಂತ್ರಿಯಾಗಿ ಉಪನಯನಾದಿ ಕರ್ಮಾಂಗಗಳು ಮುಗಿದು ಪೂಜೆ ಪುರಸ್ಕಾರ ಮಾಡಿದ ಒಬ್ಬ ವ್ಯಕ್ತಿ ನೇರ ದೇವಸ್ಥಾನದ ತನ್ನ ಪ್ರತಿಷ್ಠೆಯನ್ನು ಉಳಿಗೋಸ್ಕರ ಎದುರಿನವನು ಚಿನ್ನಕಲ್ಲ ನೋಡ. ನಿಮ್ಗೆ ನಾನು ಚಾಲೆಂಜ್ ಕೊಡ್ತೇನೆ, ಎಲ್ಲಿಯಾದರೂ ಒಂದೇ ಒಂದು ಅಂತ ಉದಾಹರಣೆ ಸಿಕ್ಕಿದ್ರೆ ನಾನು ಆಗ ಹೇಳಿದಲ್ಲ, ತಮ್ಮನ ಶೆಟ್ಟಿ ಕಲ್ಲ ಆಗ್ತಾನೆ, ಆದ್ರೆ ಪ್ರಸನ್ನ ಒಬ್ಬ ಕಂತ್ರಿ ಆಗ್ತಾನೆ ಅಂತ ಹೇಳಿದ್ದೇನೆ. ಅಲ್ಲಿ ಒಂದು ಮನೆಯಿಂದ ಚಿನ್ನದ ಆಭರಣಗಳಲ್ಲಿ ಇರುವಂತದ್ದನ್ನು ಇನ್ನೊಂದು ಮನೆಗೆ ಉಸ್ತುವಾರಿ ಕೊಟ್ಟಿದೆ ದೈವವೇ ಅಂತ ಮಾತಾಡೋದನ್ನು ಕೇಳಿದ್ದೇನೆ. ಅದು ಆ ತರದ್ದು ಏನಾದ್ರು ನಡೆದಿದ್ದ ಅಲ್ಲ. ಏನೇ ಆದ್ರೂ ನಿಮಗೆ ನಾನು ಮುಕ್ತ ಅವಕಾಶ ಕೊಡ್ತೀನಿ ಕುಂದೇಶ್ವರ್ರೆ, ಮುಕ್ತ ಅವಕಾಶ. ತಮ್ಮನ್ನ ಶೆಟ್ಟಿಗೆ ಬಂದಂತ ಅಪವಾದ ಯಾವುದೇ ಒಂದು 30 ವರ್ಷಗಳ ಹಿಂದೆ ನಾವು ಸ್ವಲ್ಪ ಕುಡಿತಿದ್ದೆವು, ಮಕ್ಕಳಾಟಿಗೆ ಎತ್ತು ನಾವು ಜೋರಿದ್ದೆವು, ನೆನಪಿಡಿ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನೀವೀಗ ಸಾರ್ವಜನಿಕ ಮಾಧ್ಯಮದಲ್ಲಿ ಇವತ್ತು ಟ್ರೋಲ್ ಆಗುವಂತ ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೇನೆ, ಓಪನ್ ಆಗಿ ಕೇಳ್ಕೊಳ್ಳಿ. ಆದರೆ ನಮಗೂ ಒಂದು ಜ್ಞಾನ, ಒಂದು ಎಲ್ಲೋ ಒಂದು ಕಡೆ ಪರಿವರ್ತನೆಗೆ ದೇವರು ಅವಕಾಶ ಕೊಟ್ಟು ನಂತರದಿಂದ ಆದರೂ ನಿಮಗೆ ಮುಕ್ತ ಅವಕಾಶ ಈ ಕ್ಷಣದಿಂದ ಇದೇ ಮಾಧ್ಯಮದಲ್ಲಿ ನನ್ನನ್ನು ಕೇಳದೆ ನೀವು ಹಾಕಿಬಿಡಿ, ಹುಡುಕ್ಬಹುದಲ್ವಾ? ಹಾಗಾದ್ರೆ ಇವರ ಪ್ರಶ್ನೆಗೆ ಅದೇ ಉತ್ತರ. ಯಾರ್ದು? ನೆಗೆಟಿವ್ ಏನಿರುತ್ತೆ, ನೀವು ಏನು ಹೇಳಿದ್ರೆ ಈಗ ಸಮಾಜ ಕೇಳೋ ಪರಿಸ್ಥಿತಿಯಲ್ಲಿ ಯಾಕೆ? ಈಗ ಅವರೊಂದು ಪ್ರಶ್ನೆ ಕೇಳಿದ್ರು, ನಿಮ್ ಜೊತೆ ಬಾಕಿ ನಾನು ಹೇಳಿದಲ್ಲ, ಅಲ್ಲಲ್ಲ, ಅದಕ್ಕೆ ಉತ್ತರ ಸಿಗ್ಲಿಲ್ಲ. ಯಾವ್ದು ನಿಮ್ದು ಏಕಾಂಗಿ ಹೋರಾಟ ಆಗ್ತಾ ಇದೆ, ದೈವಾರಾಧನೆ. ಅದು ನಂದು ಯಾವ್ದಕ್ಕೆ? ಏಕಾಂಗಿ ಹೋರಾಟಕ್ಕೆಲ್ಲ ಕೇಳಿ ನಾನು ಹೇಳ್ತೇನೆ. ಅಲ್ಲ, ನಿಮ್ಮ ಹಿನ್ನೆಲೆ ನೋಡುವಾಗ ಆ ಹಿನ್ನೆಲೆ ನಿಮ್ಮನ್ನು ನೀವು ಎಷ್ಟೀಗ ಬೋಧನೆ ಮಾಡಿದ್ರು ಅದೊಂದು ಜನ ಬೇಡ ಅಂತ ನಾವು ಹೇಳುವಂಥದ್ದು ನೋಡಿ. ಈಗ ಒಂದು ಕೆಲಸ ಮಾಡಿ. ಈಗ ಮನುಷ್ಯ ವಾಲ್ಮೀಕಿಯು ರಾಮಾಯಣ ಬರೆದಿದ್ದಾನೆ, ಗೊತ್ತಿದೆ ನಿಮ್ಗೆ? ವಾಲ್ಮೀಕಿ ರಾಮಾಯಣ ಬರೆದಿದ್ದಾನೆ. ಸಮಾಜದಲ್ಲಿ ಮುತ್ತಪ್ರೈ ಅವರು ಪುತ್ತೂರಿಗೆ ರಥ ಮಾಡಿಕೊಟ್ಟಿದ್ದಾರೆ. ಈಗ ಇರುವಂತ ನೀವು ಗುರುತಿಸುವಂತ ಧರ್ಮೋದ್ಯಮಿಗಳಿರ್ಬೋದು, ಅಲ್ಲ ಬೇರೆ ಬೇರೆ ಯಾರಾದ್ರೂ ನಿಮ್ಗೆ ಸ್ವಾಮೀಜಿಗಳು ಯಾರಾದ್ರೂ ಸಿಕ್ಕಿದ್ರೆ ನಿಮ್ಗೆ ಎಷ್ಟು ಜನರಿಗೆ ನಿಮ್ಗೆ ಬರ್ಮುಡ ಹಾಕೊಂಡು ಅವ್ಯವಹಾರ ಮಾಡೋ ಪಟ್ಟಿ ಕೊಡ್ತೇನೆ ನಿಮ್ಗೆ. ಯಾರಾದ್ರೂ ಒಂದೇ ಒಂದು ಸ್ವಾಮೀಜಿ ಅಂದ್ರೆ ಒಂದೇ ಒಂದಲ್ಲ, ಕೆಲವೊಂದು ಸ್ವಾಮೀಜಿ, ಒಂದೇ ಒಂದಲ್ಲ, ಎಲ್ಲರೂ ದಯವಿಟ್ಟು ಬೇಜಾರು ಮಾಡಬೇಡಿ. ನಿಮಗೆ ಅಂತ ಕಾವಿದಾರಿಗಳನ್ನು ತಮ್ಮನ್ ಶೆಟ್ಟಿ ಕೊಡ್ತಾನೆ. ಇವತ್ತಿಗೂ ನೀವು ಕಾಲಿಡಿತೀರಿ, ನಿಮ್ಗೆ ಅವತ್ತಿಗೂ ಅವರಿಗೆ ಫಲಪುಷ್ಪ ಇಡ್ತೀರಿ. ನಿಮ್ಮ ಹೆಂಡತಿಗೆ
ಸರ್ ಆಗಲ್ಲ. ಅವರು ಹೇಳಿದಕ್ಕೆ ನಾನು ಹೇಳಿದ್ದು. ಯಾಕೆ ಹೇಳಿದಂದ್ರೆ ಒಂದೇ ಅಲ್ಲ, ನಿಮ್ಮ ಮಾತನ್ನು ಕೇಳುವುದಿಲ್ಲ ಈ ಮನುಷ್ಯನಿಗೆ. ಈಗ ನಾವು ಎಲ್ಲಿಯಾದರೂ ಆ ಥರ ಇದ್ದು ಪರಿವರ್ತನೆ ಆಗಿ ಬದಲಾವಣೆ ಆಗಿಕೊಂಡು ಬಂದಿದ್ದೇನೆ. ಈಗ ಇರುವುದು ನಿಮ್ಮ ಹತ್ರ. ನೀವು ಇರುವಂತವರು ಜೀವಂತವಾಗಿದ್ದಾರೆ, ಈಗಲೂ ಸಮಾಜದಲ್ಲಿ ಮಾನ್ಯತೆ ಪಡಿತಾರೆ ಅಂತ ಹೇಳಿದ್ದು. ಸ್ವಾಮೀಜಿಗಳು ಸರಿ ಇಲ್ಲ, ದೈವ ಕಟ್ಟುವವರು ಸರಿ ಇಲ್ಲ, ಸರಿ ಇಲ್ಲ, ಎಲ್ಲವೂ ಸರಿ ಇಲ್ಲ ಅಂತ ನಿಮಗೆ ಕಾಣಿಸ್ತಾ ಇದೆ. ನೀವೊಂದು ಕೆಲಸ ಮಾಡಿ, ಆ ತರ ಎಲ್ಲವೂ ಕಾಣಿಸುವುದು ಅಂತ ಹೇಳಿದ್ರೆ ಅದು ನೀವು ತಿಳ್ಕೊಂಡದ್ದು. ಈಗ ನಾವು ಆ ತರ ತಿಳ್ಕೊಳ್ಳಿ. ನಾವು ಹೇಳಿದಂತ ಗೊತ್ತು ನಿಮ್ಗೆ ಎಲ್ಲರನ್ನು. ಈಗ ಬ್ರಾಹ್ಮಣ ವಿರೋಧಿಯ ನಾನು, ನಮ್ಗೆ ಎಷ್ಟು ಆತ್ಮೀಯರಿದ್ದಾರೆ. ನಾವು ನಮ್ಮ ಕಣ್ಣೆದುರು ಸರಿ ತಪ್ಪುಗಳು ಎದುರು ಬಂದಾಗ ನಾವು ಅದನ್ನು ಚರ್ಚೆ ಮಾಡೋದಷ್ಟೇ. ಈಗ ಯಾವುದೇ ದೈವದ ವಿಷಯ ಆಗಿರ್ಬೋದು, ಎಷ್ಟೇ ಒಂದು ಸ್ಟಡಿ ಮಾಡಿರ್ಬೋದು, ನೀವು ಮಾಡಿದ ಸ್ಟಡಿ ಮಾತ್ರ ಯಾಕೆ ಸತ್ಯ? ನಿಮಗೆ ಗೊತ್ತಿಲ್ಲದ ವಿಷಯಗಳು ಇನ್ನೂ ಕೂಡ ಇರ್ಬೋದಲ್ಲ ಸರ್. ತುಳುನಾಡು ಅನ್ನುವಂಥದ್ದು ದೊಡ್ಡದು, ದೇವಾರಾಧನೆ ಅನ್ನುವಂಥದ್ದು ತುಂಬಾ ವಿಸ್ತರಣೆ ಇರುವಂತದ್ದು. ನಿಮಗೆ ಗೊತ್ತಿಲ್ಲದೆ ಇರುವುದು ಬೇರೆಯವರು ಮಾಡ್ತಿದ್ರೆ ಅದು ಯಾಕೆ ತಪ್ಪಾಗ್ತದೆ? ಸರಿ, ದೈವಾರಾಧನೆಯನ್ನು ಸ್ಟಡಿ ಮಾಡ್ಲಿಕ್ಕೆ ಆಗುದಿಲ್ಲ. ಹುಟ್ಟುತ್ತಾ ಎಲ್ಲವನ್ನು ನೋಡ್ತಾ ಬರುವಂತ. ಈಗ ನಾವು ನಿಮ್ಮ ಹತ್ರ ಹೀಗೆ ಮಾಡದಿದ್ರೆ ಹೀಗೆ ಆಗ್ತದೆ, ಸಾಯ್ತದೆ ಅಂತ ಎಲ್ಲಿ ಹೇಳಲಿಲ್ಲ ಅಂತ ಈಗ ಬಲಿಮೆಯವರು ಹೇಳ್ತಾರಲ್ಲ. ನಾನು ಹೇಳುವಂಥದ್ದು ಇಷ್ಟೇ ಗುರುಗಳೇ, ಇದು ನನ್ನ ವಿಚಾರ. ಹಾಗಾಗಿ ನಾನು ಸಂಘಟನಾತ್ಮಕವಾಗಿ ನಾನು ಒಂದು ವೇಳೆ ಇದೇ ವಿಚಾರವನ್ನು ಸಂಘಟನಾತ್ಮಕ ಕಟ್ಟಿಕೊಂಡು ಏನೋ ಮಾಡ್ಬೋದು. ಈಗ ನಾನು ಏನು ಹೇಳ್ತಾ ಇದ್ದೇನೆ ನೋಡಿ. ಇಲ್ಲ ಅಂತ ಆದರೆ ಇದನ್ನು ಇಲ್ಲ ಮಾಡಿ ನೀವೆಲ್ಲ ನಾನು ಮಾಡ್ತೇನೆ, ನೀವು ಮಾಡ್ಬೋದು. ಯಾಕಂದ್ರೆ ಇದು ದೈವಾರಾಧನೆ. ಇಲ್ಲಿ ಎಲ್ಲಿಯೂ ನಿಮಗೆ ಒಂದು ಬಲವಂತದ ಹೇರಿಕೆ ಮಾಡುವುದಿಲ್ಲ. ನಾನು ಹೇಳುವಂಥದ್ದು, ನನಗೊಂದು ವಾಕ್ ಸ್ವಾತಂತ್ರ್ಯ ಇದೆ, ನಾನು ಹೇಳ್ತೇನೆ. ಅದು ಹಾಗೆ ಹೀಗೆ ಅಂತ ನಿಮ್ಗೆ ಚರ್ಚೆ ಮಾಡ್ಲಿಕ್ಕೆ ಈಗ ಅವಕಾಶಗಳಿದೆ ಅಷ್ಟೇ. ನಾನು ಹೇಳಿದನ್ನು ನೀವು ಒಪ್ಪಬೇಕು, ತಮ್ಮನ್ ಶೆಟ್ಟಿಯನ್ನು ಒಪ್ಪಬೇಕು. ನೀವು ಹೇಳಿದ ಎಲ್ಲಿಯಾದ್ರೂ ನಾವು ಆ ರೀತಿಯಾಗಿ ನಮ್ಮ ಹೆಸರನ್ನು ನಾವು ಬೇರೆ ಬೇರೆ ಬಟ್ಟೆಗಳು ಹಾಕ್ತೇವಾ? ನಾವು ಎಲ್ಲಿಯೂ ಇವ್ರೆ ನನಗೂ ತಿರುಬಹುದು, ನಿಮಗೆ ಅದಕ್ಕಿಂತ ಜಾತಿ ನನ್ನ ವಿಚಾರ. ನಾನು ಎಲ್ಲ ಭಾಷಣಗಳು ಹೇಳುವಂಥದ್ದು, ದೈವಾರಾಧನೆಯ ವ್ಯಾಪ್ತಿ ಅತ್ಯಂತ ಚಿಕ್ಕದು. ಒಂದು ಚಿಕ್ಕ ಗ್ರಾಮದ ಒಳಗಡೆ, ಒಂದು ಕುಟುಂಬದ ಒಳಗಡೆ ಇರುವಂಥದ್ದು. ನಾನು ಇಲ್ಲಿ ಏನಂದ್ರೆ, ಈ ನನ್ನ ಕುಟುಂಬದ ನನ್ನ ಗ್ರಾಮದ ಸಂಧಿಪಾರ್ಧಾನ, ಆಹಾರ ಪದ್ಧತಿ, ವಿಚಾರ ಎಲ್ಲವೂ ನಮಗೆ ಅಧ್ಯಯನವಾಗಿ ನನಗೆ ಗೊತ್ತಿದೆ. ಹಾಗಂತೇಳಿ ಅದನ್ನು ಇನ್ನೊಂದು ಕಡೆ ಏರ್ಲಿಕ್ಕೆ ಆಗುದಿಲ್ಲ. ಒಂದು ಗುತ್ತಿನಿಂದ ಇನ್ನೊಂದು ಗುತ್ತಿಗೆ ಗುತ್ತುಗಳು ಚೇಂಜ್ ಆಗ್ತದೆ, ಹೆಸರುಗಳು ಚೇಂಜ್ ಆಗ್ತದೆ, ಬಾರ್ನೆ. ಆದರೆ ಏನಂದ್ರೆ ಈ 16 ನಿಯಮಗಳಿದೆಲ್ಲ, ಇದು ಎಲ್ಲ ಕಡೆ ಒಂದೇ ಇರ್ತದೆ. ಇದಕ್ಕೆ ನಿಮಗೆ ಗೊನೆ ಕಡಿಯುವುದು, ಕೊಡಿಯೇರುವುದು, ಎಣ್ಣೆ ಬುಲೆ ಕೊಡುವುದು, ಇದು ಪಡಿಯಕ್ಕಿ ಕೊಡುವುದು, ನೇಮ ಒಪ್ಪಿಸುವುದು, ನೇಮದಲ್ಲಿ ಪಿರಸುತ್ತು, ಎದುರು ಸುತ್ತು, ಪಿರತವರಿ, ಎದುರು ಸುತ್ತು, ಚಕ್ರ ಸದನಲಿಕೆ, ಅಡ್ಡ ಸದನಲಿಕೆ, ಇಂಥ ನಲಿಕೆಗಳು, ಮಾನೆಚ್ಚಿ, ಮುಗುತೆಚ್ಚಿ, ಇಂಥ ಗಳಿಗೆಗಳು. ನಿಮ್ಮ ಇದರ ಪಾಯಿಂಟ್ಗಳಲ್ಲಿ, ನಿಮ್ಮ ಇದರ ಆಚರಣೆಗಳ ಬಗ್ಗೆ ನೀವು ಹೇಳುವಾಗ ನಿಮ್ಮ ಅಥೆಂಟಿಕ್ ಕೆಲವೊಂದು ವಿಷಯಗಳು ಹೌದು ಅಂತ ಕಾಣ್ತದೆ. ಅಂದ್ರೆ ನಿಮ್ಮ ತಿಳ್ಕೊಂಡದ್ದು ನಿಮಗೆ ಬಂದದ್ದು ಇರ್ಬೋದು. ಈಗ ದಯಾನಂದ ಕತ್ತಲ್ ಸರ್ ಹೇಳಿದ್ರೆ ಅವರು ಬೇರೊಂದು ಅವರ ಪದ್ಧತಿಗಳನ್ನ ಹೇಳ್ತಾರೆ, ಇನ್ನೊಂದು ಒಬ್ಬೊಬ್ರು ಅವರವರ ಪದ್ಧತಿಗಳನ್ನ ಹೇಳ್ತಾರೆ. ನಿಮ್ಮ ಮೇಲೆ ಇರುವಂತ ಆರೋಪ ಏನ್ ಹೇಳಿದ್ರೆ, ನೀವೊಂದು ವರ್ಗವನ್ನ ಅದು ಮಾಡಿದ ತಪ್ಪು, ಅವ್ರು ಹಾಳು ಮಾಡಿದ್ದು. ಈಗ ವೈದಿಕ ವರ್ಗ ಅಂತ ಹೇಳುವಾಗ ಒಂದು ಇಲ್ಲಿಯ ಲೋಕಲ್ ಅಂದ್ರೆ ಮಧ್ವಾಚಾರ್ಯರು 1000 ವರ್ಷಗಳ ಇತಿಹಾಸ ಇರ್ಬೋದು. ಅಂದ್ರೆ ಬ್ರಾಹ್ಮಣರು ಆ ಪ್ರಕಾರ ವೈದಿಕ ವರ್ಗ ಅಂತ ಹೇಳ್ತಾರೆ. ನೀವು ಮೂಲಕ್ಕೆ ಹೋಗ್ತೀರಾದ್ರೆ ಎಷ್ಟು ಮೂಲಕ್ಕೆ ಹೋಗ್ತೀರಿ ಅನ್ನೋದು ಒಂದು. ನೀವು ತಿಳ್ಕೊಂಡದ್ದು, ನೀವು ಅದನ್ನು ನಿಮ್ಮ ಲೆವೆಲ್ಗೆ ತಿಳ್ಕೊಂಡದ್ದು ಒಂದು ನೆನಪಿಡಿ. ಎಲ್ಲಿಯಾದರೂ ಈಗ ಉದಾಹರಣೆಗೆ ಈಗ ವೇದಿಕೆಯಲ್ಲಿ ಬೇಡ, ನಾನು ಕಂಡ ಜಾಗದಲ್ಲಿ ಇಂಥವರ ಬಗ್ಗೆ ನೋಡಿ ಮಾತಾಡಿದ್ದು ನಿಮಗೆ ಇನ್ನೊಂದು ಬೇಕಿದ್ರೆ ಪರ್ಸನಲ್ ಆಗಿ ಸಿಗ್ತೇನೆ. ನಾನು ಎಲ್ಲಿ ವಿರೋಧ ಮಾಡ್ತಾ ಇದ್ದೇನೆ, ಒಂದು ದೇವಸ್ಥಾನದಲ್ಲಿ ಅವರೇ ಕಮಿಟಿಯವರೇ ಬಂದು ಈ ರೀತಿಯಾಗಿ ಚರ್ಚೆ ಮಾಡು. 70 ಲಕ್ಷ ರೂಪಾಯಿಯ 3 ದೇವರಿಗೆ ಪ್ರತಿಷ್ಠೆ ಮಾಡಲಿಕ್ಕೆ ಸಾಮಾನಿನ ಪಟ್ಟಿಯ ಜೊತೆಗೆ 36 ಲಕ್ಷ ಕೊಡ್ಬೇಕಂತ ಗಲಾಟೆ ಆದ ದಿವಸವು ನಾನು ಹೋಗಿದ್ದೇನೆ. ನೀವು ಒಂದು ನೆನಪಿಡಿ, ನಾನು ಪ್ರತಿ ಭಾಷಣದಲ್ಲೂ ತಮ್ಮನ್ ಶೆಟ್ಟಿಯನ್ನು ದಯವಿಟ್ಟು ಬ್ರಾಹ್ಮಣ ವಿರೋಧಿ ಅಂತ ಹೇಳ್ಬೇಡಿ. ಈಗ ನಾವು ಎಲ್ಲರನ್ನು ನಾವು ಓದಲ್ಲೆಲ್ಲ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಘನಹೋಮ ಆಗುವಾಗ ಆ ಗ್ರಾಮದ ತಂತ್ರಿಯವರನ್ನು ನಾನೇ ಹೋಗಿ ಭೇಟಿಯಾಗಿ ಅಲ್ಲ ಅವರ ಭೇಟಿ ಮಾಡಿಸಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಚಂದದ ಸಾಮಾನನ್ನು, ಹಲಸಿನ ಕಟ್ಟಿಗೆ ತುಪ್ಪವನ್ನು ನಾನು ಕೊಂಡೋಗಿ ನಾನು ಮಾಡಿ ಕೊಡ್ತೇನೆ ಕುಂದೇಶ್ವರರೇ. ಅಲ್ಲ ಅದೇ ಮಿಟ್ಟಿಗಿಲ್ಲ, ಮಾಹಿತಿ ಕೊಡ್ಬೇಕಲ್ಲ ಅವರಿಗೆ. ನೋಡಿ ಏನಂತ, ಯಾಕೆ ಅವರು 3 ಕೊಂಡೆ ಅಂತ ಹೇಳಿದ್ದು ಕಾಂಟ್ರಾಕ್ಟ್ ಅಲ್ಲ. ಈ ಕೆಲವು ಜನತೆ ನೀವು 3 ಕೊಂಡೆ ತುಪ್ಪ ಇಟ್ಟರೆ ಹೊಗೆ ಬಂದ ನಂತರ ಆಚೆ ನೋಡಿ ಎಲ್ಲರೂ ಹೊಗೆಯಲ್ಲಿ ಇರ್ತಾರಲ್ಲ, ಈ ಎಲ್ಲ ಚೀಲದೊಳಗೆ ಹೋಗ್ತದೆ. ಅದಕ್ಕೆ ನಾನು ಸ್ಪಷ್ಟವಾಗಿ ಪಾತ್ರೆಯಲ್ಲಿಟ್ಟು 3 ಕೊಂಡೆ ತುಪ್ಪವನ್ನು ಈಗ ಈ ಈಗ ಪೂಜೆ ಮಾಡುವವರು 3 ಕೊಂಡೆಯಲ್ಲಿ ಕೆಲವು ಒಳಗೆ ಹಾಕ್ತಾರೆ ಅಂತ ಹೇಳಿದ್ರು. ಹಾಗೆ ನಿಮ್ಮ ಬಗ್ಗೆ ಅಧಿಕೃತವಾಗಿ ತುಂಬಾ ಆರೋಪ
ಅಲ್ಲ ಬೇಕು ಕೇಳಿ ಅಂತ. ನೀವು ಅಧಿಕೃತ ಬೇಡ, ನಾನು ದಾಖಲೆ ಕೊಡುದು ನಿಮಗೆ. ನಾನು ನಿಮಗೆ ಯಾವ ಪುರೋಹಿತರು ಎಲ್ಲಿ ತಪ್ಪು ಮಾಡಿದ್ದಾರೆ ದಾಖಲೆ ಸಮೇತ ಪಟ್ಟಿ ಸಮೇತ ಕೊಡುದು. ತಮ್ಮಣ್ಣ ಶೆಟ್ಟಿಗೆ ಆರೋಪ ಬೇಡ, ನಿಮ್ಮ ದಾಖಲೆ ಬೇಕು. ಅದು ಇನ್ನು ಮುಕ್ತ ಅವಕಾಶ ಇದೆ. ಒಂದೀಗ ನೀವು ಹೇಳ್ತೀರಾ ದೈವಾರಾಧನೆಗಳಲ್ಲಿ ತಪ್ಪುಗಳಾಗ್ತಾ ಇದೆ ಅಂತ. ಒಂದು ನಾನು ಹೇಳೋದು, ಈಗ 100 ವರ್ಷಗಳಿಂದ ಒಂದು ಕಾಲಾವಧಿಯಲ್ಲಿ ಆ ಬದಲಾವಣೆಗಳಾಗಿರ್ಬೋದು ದೈವಾರಾಧನೆ. ಅದನ್ನ ಆ ಬಳಿಕ ಬಂದಂತ ಪೀಳಿಗೆಗಳು ಕಾಲಾಂತರಗಳಲ್ಲಿ ಏನೇನು ಆಗ್ತಾ ಇದೆ ಅದನ್ನ ನಂಬಿಕೊಂಡು ಆ ಆರಾಧನೆಗಳಲ್ಲಿ ಬದಲಾವಣೆಗಳಲ್ಲಿ ಅವರು ಬುದ್ಧವಾಗಿ ಅಥವಾ ಯಾವುದೇ ವ್ಯಾವಹಾರಿಕ ಉದ್ದೇಶಗಳಿಂದ ಅದನ್ನ ನಂಬಿಕೊಂಡು ಬಂದಿರಬಹುದು. ಒಂದು ವೇಳೆ ಆ 100 ವರ್ಷಗಳಲ್ಲಿ ಆ ಆರಾಧನೆಗಳಲ್ಲಿ ತಪ್ಪುಗಳಾಗಿದ್ರೆ ಅದನ್ನ ದೈವ ತೋರಿಸ್ಕೊಡ್ಬೇಕಾಗಿತ್ತಲ್ಲ, ಅದಾದ್ರ ಪರಿಣಾಮಗಳು ಸಮಾಜಕ್ಕೆ ಆಗ್ಬೇಕಿತ್ತಲ್ಲ. ನೋಡಿ, ದೈವವನ್ನು ನೋಡುದು ಆ ರೀತಿ. ಈಗಿನ ಜನರು ದೈವವನ್ನು ಒಬ್ಬ ಭಯೋತ್ಪಾದಕರನ್ನಾಗಿ ನೋಡುತ್ತದೆ. ಅದಕ್ಕೆ ಕೊಡದಿದ್ರೆ ಕೊಲ್ತದೆ, ಅದು ಸಾಯ್ತದೆ, ಇದು ವಿಚಾರಕ್ಕೆ ತಿಳಿಸುವಂಥದ್ದು. ಈಗ ಅನೇಕ ಕಡೆಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎನ್ನ ಸಂಸಾರ ಅಂತ ದೈವ ಯಾವತ್ತೂ ಹೇಳ್ತಾ ಇದೆ. ಆದರೆ ಒಂದು ಯಜಮಾನನಿಂದ ತಪ್ಪುಗಳು ನಡೆದಾಗ ಮತ್ತೊಬ್ಬ ಒಳ್ಳೆಯ ಭಕ್ತನು ಅಲ್ಲಿ ಬರ್ತಾನೆ. ಮತ್ತೆ ದೈವವನ್ನು ಕಾಲಕ್ಕೆ ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಈಗಿನವರೆಗೂ ಅನಿಯ ಬಟ್ಟೆ ಕೆಂಪು ಮತ್ತೆ ಬಿಳಿಯಿಂದಲೇ ಇದೆ. ಕೇಸರಿಯೂ ಆಗಲಿಲ್ಲ, ನೀಲಿಯೂ ಆಗಲಿಲ್ಲ, ಕಪ್ಪು ಆಗಲಿಲ್ಲ. ಬಾರ್ನೆಯ ಬದಲು ಎಲ್ಲಿ ಅಂದ್ರೆ ಅದು ಬಿರಿಯಾನಿಯೂ ಇಡಲಿಲ್ಲ. ಅಲ್ಲ, ನಿಮಗೆ ಸೋಲಾರ್ ಲೈಟ್ ಜೀಟಿಗೆ ಬದಲು ಅಂದರೆ ನಿಮಗೆ ನೀವು ಮಾಡುವ ರೀತಿಯಲ್ಲಿ ಭಕ್ತಿಗೆ ಅನೇಕ ಕಡೆಗಳಲ್ಲಿ ಎಲ್ಲ ಕಡೆ ಹಾಳಾಗಿದೆ ಅಂತ ಶ್ರದ್ಧಾ ಭಕ್ತಿ ಇದೆ. ಕೆಲವು ಜನರಿಗೆ ಅದಕ್ಕೆ ನಾನು ಹೇಳುವಂಥದ್ದು, ಈ 30 ವರ್ಷಗಳಿಂದ ಎಲ್ಲವೂ ಆದದ್ದು ಯಾವಾಗ ಅಂತ ಹೇಳಿದ್ರೆ, ಈಗ ರವಿಪ್ರಸನ್ನ ಹೇಳಿದ 1980 ಅಂತ ಹೇಳಿದಲ್ಲ, ಎಲ್ಲವೂ ಈ ಒಂದು 20-25 ವರ್ಷಗಳಿಂದ ಎಲ್ಲ ಮನೆಗಳಲ್ಲೂ ಎಲ್ಲ ರೀತಿಯಲ್ಲೂ ಹಾಳಾಗಿದೆ. ಒಂದು ಕಡೆಗಳಲ್ಲಿ ಇದ್ದ ಜಾಗಗಳೆಲ್ಲ ಮಾರಾಟ ಮಾಡೋದು, ಇಂಥ ಒಟ್ಟು ಆ ನಂಬಿಕೆಗಳನ್ನು ಒಂದು ಕಡೆ ನೀನು ನೋಡಿ. ಒಂದು ವೇಳೆ ನೀವು ಹೇಳ್ತಿರಲ್ಲ, ಒಂದು ವೇಳೆ ಅದೇ ರೀತಿಯ ನೀವು ಹೇಳಿದಂಥ ರೀತಿಯ ಭಕ್ತರು ಇರ್ತಿದ್ರೆ MRP ಆಗಲಿಕ್ಕೆ ಸಾಧ್ಯ ಇದೆಯಾ? ಅದರ ಅಡಿಯಲ್ಲಿ ಎಷ್ಟು ನಾಗಬಣಗಳು, ಎಷ್ಟು ಚಾವಡಿಗಳು, ಎಷ್ಟು ಗುತ್ತಿನ ಮನೆಗಳು, ಎಷ್ಟು ದೈವಸ್ಥಾನಗಳು ಹೋದವು. ಯಾಕಂತ ಹೇಳಿದ್ರೆ ಒಂದು ವೇಳೆ ಒಬ್ಬ ಜ್ಯೋತಿಷರು ಇದು ಆಗದೇ ಇದ್ರೆ ನಾನು ಇಲ್ಲಿಂದ ಹೋಗ್ಲಿಕ್ಕೆ ಆಗುದಿಲ್ಲ ಅಂತೇಳಿ